ದಾನ ಮಾಡೋಕೆ ಒಳ್ಳೆಯ ಕೆಲಸ ಮಾಡೋಕೆ ಮನಸ್ಸಿದ್ರೆ ಹೇಗೂ ಮಾಡಬಹುದು ಅನ್ನೋದಕ್ಕೆ ಈ ಮಹಿಳೆ ಸಾಕ್ಷಿ. ಭಿಕ್ಷೆ ಬೇಡಿ ಜೀವನ ನಡೆಸುವ ಈಕೆ ಅನ್ನದಾನಕ್ಕಾಗಿ ಲಕ್ಷ ರೂಪಾಯಿ ಕೊಟ್ಟಿದ್ದಾಳೆ. ಭಿಕ್ಷುಕಿ ಎಂದು ಮೂಗು ಮುರಿದವರು ಇದೀಗ ಮೂಗಿನ ಮೇಲೆ ಬೆರಳಿಡುವಂತಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಈಕೆ ಕೋಟ್ಯಾಧೀಶ ಅಲ್ಲ, ವಾಸ ಮಾಡೋಕೆ ದೊಡ್ಡ ಬಂಗಲೆ ಇಲ್ಲ, ಓಡಾಡೋಕೆ ಐಷಾರಾಮಿ ಕಾರುಗಳು ಇಲ್ಲ, ಆದ್ರೆ ಅದೆಲ್ಲವನ್ನೂ ಮೀರಿದ ಹೃದಯ ಶ್ರೀಮಂತಿಕೆ ಇದೆ. ಭಿಕ್ಷೆ ಬೇಡಿ ಜೀವನ ನಡೆಸುವ ಈಕೆ ತಾನು ಭಿಕ್ಷೆ ಬೇಡುತ್ತಿದ್ದ ದೇವಸ್ಥಾನಕ್ಕೆ ದೇಣಿಗೆ ನೀಡುವ ಮೂಲಕ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ದಾಸರ ಹಾಡಿಗೆ ಈಕೆ ಅನ್ವರ್ಥ ಮಹಿಳೆ. ಈಕೆಯ ಮಹಾಕಾರ್ಯಕ್ಕೆ ಎಲ್ಲಾ ಕಡೆಯಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಭಿಕ್ಷುಕಿ ಎಂದು ಮೂಗು ಮುರಿದವರು ಮೂಗಿನ ಮೇಲೆ ಬೆರಳಿಡುವಂತಾಗಿದೆ. ಸುಮಾರು 30 ವರ್ಷಗಳಿಂದ ಸಾಲಿಗ್ರಾಮ ಗುರುನರಸಿಂಹ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಭಿಕ್ಷಾಟನೆ ಮಾಡ್ತಾರೆ. ಇಲ್ಲಿ ಯಾವ ಭಕ್ತಾದಿಗಳಿಗೂ ಕಿರಿಕಿರಿ ಇಲ್ಲ, ಕೊಟ್ಟರೆ ತಗೊಳ್ತಾರೆ, ಕೊಡ್ಲಿಲ್ಲ ಅಂದ್ರೆ ಏನು ಹೇಳುವುದಿಲ್ಲ. ಮತ್ತೆ ಇವ್ರ ಬಗ್ಗೆ ಇಲ್ಲಿ ಪರಿಸರದಲ್ಲಿ ಎಲ್ಲರಿಗೂ ಗೌರವ ಇದೆ. ಯಾಕಂತ ಹೇಳಿದ್ರೆ ಯಾರಿಗೂ ಹಿಂಸೆ ಕೊಟ್ಟವರಲ್ಲ. ಮತ್ತೆ ಇವರ ವರ್ತನೆ ಕೂಡ ಸಹಜವಾಗಿತ್ತು. ಯಾಕಂತ ಹೇಳಿದ್ರೆ ಯಾವುದೇ ದುಶ್ಚಟಗಳಿಲ್ಲ, ಶಿಸ್ತಾಗಿರ್ತಾರೆ. ಮತ್ತೆ ಇವರು ಹಲವಾರು ವರ್ಷಗಳಿಂದ ತಾನು ದುಡಿದಿದ್ದನ್ನ ಅಲ್ಪ ಮಟ್ಟಿಗೆ ಏನೇ ಇರಲಿ ಅದನ್ನ ಅನ್ನದಾನ, ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಕೊಡುವಂತ ಒಂದು ಒಳ್ಳೆತನವನ್ನು ಬೆಳೆಸ್ಕೊಂಡಿದ್ದಾರೆ. ಅದೇ ರೀತಿ ಈ ದಿನ ಶ್ರೀ ಗುರುನರಸಿಂಹ ದೇವಸ್ಥಾನ ಇಲ್ಲಿಗೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಕಾರಣ ಅನ್ನದಾನ. ಕುಂದಾಪುರದ ಸಾಲಿಗ್ರಾಮ ಶ್ರೀ ಗುರುನರಸಿಂಹ ದೇವಸ್ಥಾನದ ಬಳಿ ಭಿಕ್ಷೆ ಬೇಡುತ್ತಿರುವ ಈ ಮಹಿಳೆಯ ಹೆಸರು ಅಶ್ವತ್ಥಮ್ಮ. ಹುಟ್ಟೂರು ಆಂಧ್ರಪ್ರದೇಶದ ಒಂದು ಹಳ್ಳಿ. ಈಕೆ ಹುಟ್ಟು ಭಿಕ್ಷುಕಿಯಲ್ಲ, ನಾಟಕ ಕಂಪನಿ ಮುಖ್ಯಸ್ಥನನ್ನು ಮದುವೆಯಾಗಿದ್ರು. 30 ವರ್ಷ ನಾಟಕಗಳಲ್ಲಿ ಅಭಿನಯ ಮಾಡಿದ್ರು. ಗಂಡ ತೀರಿಕೊಂಡ ಬಳಿಕ ಕುಂದಾಪುರದಲ್ಲಿ ಈಕೆ ನೆಲೆಸಿದ್ರು. ವಯಸ್ಸಾದ ಕಾರಣ ಸದ್ಯ ಸಾಲಿಗ್ರಾಮದ ದೇವಸ್ಥಾನದ ಜಗಲಿ ಮತ್ತು ಅಕ್ಕಪಕ್ಕದಲ್ಲಿ ರಾತ್ರಿ ಕಳೆಯುತ್ತಿದ್ದಾರೆ. ಈಗಾಗಲೇ ಕಂಚಗೋಡು ದೇವಸ್ಥಾನಕ್ಕೆ 1.5 ಲಕ್ಷ, ಪಂಪಾ ಸನ್ನಿಧಾನಕ್ಕೆ 1 ಲಕ್ಷ, ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ 1.5 ಲಕ್ಷ ಸೇರಿದಂತೆ ಲಕ್ಷಾಂತರ ರೂಪಾಯಿ ಹಣವನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಸದ್ಯ ಕೊರೋನಾ ತೊಲಗಿ ಲೋಕ ಕಲ್ಯಾಣವಾಗಲೆಂದು ಸಾಲಿಗ್ರಾಮ ಶ್ರೀ ಗುರುನರಸಿಂಹ ದೇವಸ್ಥಾನಕ್ಕೆ 1 ಲಕ್ಷ ರೂಪಾಯಿಯನ್ನು ಅನ್ನದಾನಕ್ಕೆ ನೀಡಿ ಮನೆ ಮಾತಾಗಿದ್ದಾರೆ. ಇವತ್ತು ಕೂಡ 1 ಲಕ್ಷ ರೂಪಾಯಿ ನಮ್ಮ ಗುರುನರಸಿಂಹ ದೇವಸ್ಥಾನ ಕೊಟ್ಟಿದ್ದಾರೆ. ಬೆಳಿಗ್ಗೆ ವರ್ಷದಲ್ಲಿ ಒಂದು ದಿನ ಅಜ್ಜಿಗೆ ಹೆಸರಲ್ಲಿ ಒಂದು ಅನ್ನದಾನ ಮಾಡೋದಂತ ಮಾಡಿದ್ದಾರೆ. ಆ ಅಜ್ಜಿ ಅಯ್ಯಪ್ಪನಿಗೆ ಹರಕೆ ಹೊತ್ತಿದ್ದಾರಂತೆ, ಅನ್ನದಾನ ಮಾಡ್ತೇನಂತ ಹೇಳಿ. ಅವರು ಪ್ರತಿ ವರ್ಷ ಕೂಡ ಒಂದು ದಿನ ದೇವಸ್ಥಾನದಲ್ಲಿ ಅನ್ನದಾನ ಇವರ ಹೆಸರಲ್ಲಿ ಮಾಡುವಂತ ಮಾಡಿದ್ರು. ಹಾಗೆ ತುಂಬ ಬೇರೆ ಕಡೆ ಎಲ್ಲ ಕಡೆ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅಜ್ಜಿ. ನಾವು ಸಾಧಾರಣ ಒಂದು 20-25 ವರ್ಷದಿಂದ ಅಜ್ಜಿ ನೋಡ್ತಾ ಇದ್ದೇವೆ. ತುಂಬ ಒಳ್ಳೆ ರೀತಿ ಅಜ್ಜಿ. ಏನು ಉದ್ದೇಶದಿಂದ ಕೊಟ್ಟಿದ್ರಿ ಈ ಹಣವನ್ನ? ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಹೋಗ್ಲಿಕ್ಕೆ ನಾವು ಅನ್ನದಾನ ಹಂಚ ಮಾಡಿ ಮರಣ ಹೋಗಿ ಮತ್ತೆ ಸ್ವಾಮಿಗೆ ಮಕ್ಕಳನ್ನ ಹೋಗಿ ಅಲ್ಲಿ ಅನ್ನದಾನ ಅನ್ನದಾನ ಮಾಡ್ತಿದ್ದೀವಿ. ಅಂದ್ರೆ ಪ್ರತಿ ವರ್ಷ ಅನ್ನದಾನ ಮಾಡ್ತಿದ್ರಿ. ಇವತ್ತು ಸರಿ ಕರೋನಾ ಹೋಗ್ಲಿ ಅಂದ್ಕೊಂಡು ಬೇಡ್ಕೊಂಡು ಶ್ರೀ ಗುರುನರಸಿಂಹ ದೇವಸ್ಥಾನಕ್ಕೆ ಕೊಟ್ಟಿದ್ರಿ. ಎಷ್ಟು ದೇಣಿಗೆಯನ್ನು ಕೊಟ್ಟಿದ್ರಿ ಈ ಸರಿ? 1 ಲಕ್ಷ ರೂಪಾಯಿ. ಈ ಮೊದಲು ಯಾವ್ಯಾವ ದೇವಸ್ಥಾನ ಕೊಟ್ಟಿದ್ರಿ? ಮೊದಲು ನಿಮ್ಮೂರಿಗೆ ಕಂಚುಗೋಡಲ್ಲಿ ಎಷ್ಟು ಕೊಟ್ಟಿದ್ರಿ? 1.5 ಲಕ್ಷ. ಹಾ, ಆಮೇಲೆ ಸರಿ ಅಮ್ಮ, ಏನು ನೀವು ಇದನ್ನ ಹಣವನ್ನು ಹೇಗೆ ಸಂಗ್ರಹ ಮಾಡ್ತಿದ್ರಿ? ಒಟ್ಟಿನಲ್ಲಿ ಜನರಿಂದ ಪಡೆದ ಹಣವನ್ನು ಒಳ್ಳೆಯ ಕೆಲಸಕ್ಕೆ ದಾನ ಮಾಡುತ್ತಿರುವ ಈ
ಅಜ್ಜಿಯ ಹೃದಯ ಶ್ರೀಮಂತಿಕೆ ಎಲ್ಲರಿಗೂ ಸ್ಫೂರ್ತಿ ನೀಡಲಿ. ಇಂತಹ ಸಂತತಿ ಲಕ್ಷಾಂತರವಾಗಲಿ. ಈ ಹಿರಿ ಜೀವಕ್ಕೆ ದೇವರು ಇನ್ನಷ್ಟು ಆಯುಷ್ಯ ಆರೋಗ್ಯ ನೀಡಲಿ ಎನ್ನುವುದೇ ನಮ್ಮ ಹಾರೈಕೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ.